ಪೋಲಿಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಜ್ರ ಸ್ವರ್ಣ ಸಂಭ್ರಮದ ಸವಿನೆನಪಿಗಾಗಿ ಡಾಕ್ಟರ್ ಬಿಆರ್ ಮತ್ತು ಸಿಆರ್ ಶೆಟ್ಟಿ ಫೌಂಡೇಶನ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಲ್ಪೆಯಿಂದ ಕಾಪುವಿನವರೆಗೆ ಹಮ್ಮಿಕೊಳ್ಳಲಾಗಿದ್ದ 14 ಕಿಲೋಮೀಟರ್ಗಳ ಮ್ಯಾರಥಾನ್ಗೆ ಮಲ್ಪೆ ಬಸ್ ನಿಲ್ದಾಣದಲ್ಲಿ ಅಣ್ಣಮಲೈ ಮುಂಜಾನೆ ಚಾಲನೆಯನ್ನು ನೀಡಿ ವಜ್ರ ಸ್ವರ್ಣ ಸಂಭ್ರಮದ ಅಂಗವಾಗಿ ನಡೆದಂತಹ ಧ್ವಜಾರೋಹಣವನ್ನ ನೆರವೇರಿಸಿ ಬಹುಮಾನ ವಿತರಿಸಿ ಮಾತನಾಡಿದವರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕೀಳರಿಮೆ ಬಿಟ್ಟು ಅಲ್ಲಿ ವ್ಯಾಸಂಗ ಮಾಡಿ ಸಾಧನೆ ಮಾಡಿದವರನ್ನ ಆದರ್ಶವಾಗಿರಿಸಿ ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೇರಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ಪಾಲಕರು ಹಾಗೂ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಕೆಲಸ ಮಾಡಬೇಕು. ಯುವ ಪೀಳಿಗೆಯು ವಿಶ್ವಾಸವನ್ನ ಕಳೆದುಕೊಳ್ಳದೆ ಧೈರ್ಯ ಹಾಗೂ ನಿರ್ದಿಷ್ಟ ಗುರಿಯೊಂದಿಗೆ ಸಾಧನೆ ಮಾಡುವ ಛಲದೊಂದಿಗೆ ಮುನ್ನಡೆಯಬೇಕು ಎಂದು ಹೇಳಿದ್ದಾರೆ. ದಯವಿಟ್ಟು ಗಮನಿಸಿ. ವೈದ್ಯಕೀಯ ನೆರವನ್ನು ಕೊಡಿ. ಜೂನಿಯರ್ ವಿಭಾಗದಲ್ಲಿ ಅಲ್ಲಿ ಗಮನಿಸಬೇಕು. 542 ಮುಂದಿನ ಕಾರ್ಯಕ್ರಮ Absolutely. ಮಕ್ಕಳು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋದು ಮನಸ್ಥಿತಿ ಎಲ್ಲರಿಗಿರಲ್ಲ. ಅವರು ತಮ್ಮ ಅಲೆಮಣಿಯಲ್ಲಿ ಇದ್ದಾರೆ. ಅದು ಬಿಟ್ಟು ವಿ ಹ್ಯಾವ್ ಪೀಪಲ್ ಎಲ್ಲರೂ ಕೂಡ ಅವರವರ ಫೀಲ್ಡ್ ನಲ್ಲಿ ದೊಡ್ಡವರಾಗಿರ್ಬೇಕನ್ನಲ್ಲ, ದೊಡ್ಡ ಮನಸ್ಸಿರ್ಬೇಕು. ಸಣ್ಣದು ಮಾಡ್ತಾರೆ, ದೊಡ್ಡದು ಮಾಡ್ತಾರೆ, ದೊಡ್ಡ ಮನಸ್ಸಿರ್ಬೇಕು. ಸ್ಪೋರ್ಟ್ಸ್ ಆಫೀಸರ್, ಯೋ ಪ್ರಿನ್ಸಿಪಲ್, ಅವರವರ ರೀತಿಯಲ್ಲಿ ನಮ್ಮ ಕಿರಣ್ ಆಲ್ವಾ ಅವರು ಈಸ್ ಅ ಕೌನ್ಸಿಲರ್ ಹಿಯರ್, ಇಲ್ಲಿರುವ ಬೇರೆ ಎಲ್ಲ ಸಾಹೇಬರು ಕೂಡ ಅವರವರ ಫೀಲ್ಡ್ ನಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಒಂದು ಮಾನವೀಯತೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾರೆ. ಇದು ತಾವು ಇವತ್ತು ಬೆಳಗ್ಗೆ ತಾವು ತಗೊಳ್ಳುವ ಒಂದು ಎಕ್ಸಾಂಪಲ್. ಅದು ತಾವು ಕೂಡ 25-30 ವರ್ಷ ಆದ ಮೇಲೆ ಇದೇ ತರ ತಾವು ಸ್ಟೇಜಿಗೆ ಬರಬೇಕು. ಇದೇ ನನ್ನ ವಿನಂತಿ. ಸೆಕೆಂಡ್ಲಿ, ತಾವು ಎಲ್ಲಿ ಹುಟ್ಟಿದಿರೋ, ತಾವು ಎಲ್ಲಿ ಓದುತ್ತೀರೋ ಅದು ಡಿಸೈಡ್ ಮಾಡಬಾರದು ತಾವು ಲೈಫ್ ನಲ್ಲಿ ಎಷ್ಟು ಹತ್ತಿರ ಹೋಗ್ತೀರಿ. ಇನ್ನೊಂದ್ಸಾರಿ ಹೇಳ್ತೀನಿ, ತಾವು ಎಲ್ಲಿ ಹುಟ್ಟಿದಿರೋ, ಎಲ್ಲಿ ಓದಿದಿರೋ ಅದು ಡಿಸೈಡ್ ಮಾಡಬಾರದು. ಲೈಫ್ ನಲ್ಲಿ ತಾವು ಎಷ್ಟು ಹತ್ರ ಹೋಗಬಹುದು ಅದು ಡಿಸೈಡ್ ಮಾಡಬಾರ್ದು. ಏನ್ ಡಿಸೈಡ್ ಮಾಡಬೇಕು? ತಮ್ಮ ಒಳಗಡೆ ಇರುವ ಧೈರ್ಯ, ತಮಗಿರುವ ಕಾನ್ಫಿಡೆನ್ಸ್, ತಮಗಿರುವ ವಿಷನ್, ಇಂದ 3 ವಿಷಯ ಮಾತ್ರ ಡಿಸೈಡ್ ಮಾಡಬೇಕು ತಾವು ಲೈಫ್ ನಲ್ಲಿ ಎಷ್ಟು ದೂರ ಹೋಗ್ತೀರಾ. ಅದು ಇತ್ತೀಚೆಗೆ ಎಲ್ಲ ಯುವಕರಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬಹಳ ಕಡಿಮೆ. ತಾವು ಸ್ಪೆಷಲಿ ಸೀನಿಯರ್ಸ್ ಆಗಿ ಆ ಕಾನ್ಫಿಡೆನ್ಸ್ ತಗೊಂಡು ಬರಬೇಕು. ನಾನು ಲೈಫ್ ನಲ್ಲಿ ದೊಡ್ಡವನಾಗ್ತೀನಿ, ನನ್ನ ಕಡೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ತಾವು ಮಾಡ್ತೀರಾ, ನಾವು ನಂಬ್ತೀವಿ. ಇತ್ತೀಚೆಗೆ ಇದು ಒಂದು ಮಾತ್ರ ಯುವಕರಲ್ಲಿ ಬಹಳ ಕಡಿಮೆ ಇದೆ. ಹುಟ್ಟಿದು ನಿಮ್ಮ ಕೈನಲ್ಲಿ ಇಲ್ಲ, ಓದಿದ್ದು ನಿಮ್ಮ ಕೈನಲ್ಲಿ ಇಲ್ಲ, ಬಟ್ ಎಷ್ಟು ದೂರ ಹೋಗಬಹುದು ಅದು ನಿಮ್ಮ ಕೈನಲ್ಲಿ ಇದೆ. ಸೊ ದಯವಿಟ್ಟು ತಾವು ಮಾಡಿ. ಇವತ್ತು ಸ್ಪೆಷಲಿ ಲಾಸ್ಟ್ ಥ್ಯಾಂಕ್ಸ್ ನಮ್ಮ ಟೀಚರ್ಸ್ ಅವರು ಕೇಳಬೇಕು. ಈ ಶಾಲೆಯಲ್ಲಿ ಇರುವ ಟೀಚರ್ಸ್ ಶಾಲೆಗೆ 100th ಇಯರ್ಗೆ ಸೆಂಟರ್ ಸೆಲೆಬ್ರೇಷನ್ಗೆ ಭಾಗಿಯಾಗುವುದು ಇದಕ್ಕಿಂತ ಐಶ್ವರ್ಯ ಬೇರೆ ಇಲ್ಲ, ದೊಡ್ಡ ಭಾಗ್ಯ. ಅದಕ್ಕೆ ನಾನು ಬಂದಿದ್ದೇನೆ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿದು ಅಟಲ್ ರತ್ನ ಅಂತ ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ. ಅದನ್ನು ಬಿಟ್ಟು ನನಗೆ ಹಾಗೆ ಇವತ್ತು ನಮ್ಮ ಚಾಲನೆ ಕೊಡುವಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಇಡೀ ನನಗೆ ತಿಳಿದ ಮಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆಯ ಮತ್ತು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಯಾವುದೇ ಶಾಲೆಗಳಿಗೆ, ಶತಮಾನೋತ್ಸವ ಶಾಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಕಾರ್ಯಕ್ರಮ ಇದುವರೆಗೆ ಬಂದಿರಲಿಲ್ಲ. ನಮ್ಮ ಅದೃಷ್ಟ ಮತ್ತು ಯೋಗ ನಮ್ಮ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ನಾನು ಕಲಿತ ಶಾಲೆಯ ಮತ್ತು ಈ ಪ್ರೈಮರಿ ಶಾಲೆಯ ಈ ಕಾರ್ಯಕ್ರಮಕ್ಕೆ ವಜ್ರ ಮತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಒಂದು ಕನಿಷ್ಠ 7-8 ಜನ ಜನಪ್ರತಿನಿಧಿಗಳು, ಸಚಿವರು, ಬೇರೆ ಬೇರೆ ಪ್ರಮುಖರಲ್ಲಿ ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಒಳ್ಳೆಯ ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಎಂಬುದನ್ನು ಕೂಡ ಇತರ ಸಂಸ್ಥೆಗಳಿಗೆ ಒಂದು ಮಾದರಿಯಾದ ರೀತಿಯಲ್ಲಿ ನಾವೀಗ ಮಾಡಿ ತೋರಿಸ್ತಾ ಇದ್ದೇವೆ.